ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಓಕೆ ಮೇಡಮ್, ಉತ್ತರ ಕರ್ನಾಟಕದ್ದು ಒಂದು ಡಿಶ್ ಆಯಿತು. ನೆಕ್ಸ್ಟ್ ಯಾವುದು ಹೇಳ್ಕೊಡ್ತಾ ಇದ್ದೀರಾ? ಮುದ್ದಿ ಪಲ್ಯ. ಮುದ್ದಿ ಪಲ್ಯ ಪಲ್ಯ. ಓಕೆ, ಇದು ಕೂಡ ಸ್ಪೆಷಲ್. ಹರಿವೆ ಸೊಪ್ಪಿಂದ ಮಾಡೋದು. ಹರಿವೆ ಸೊಪ್ಪಿಂದ. ಕೆಂಪು ಕೆಂಪು. ಓಕೆ ಓಕೆ, ರೈಟ್. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕುಕ್ಕರ್ ಬೇಕಾ? ತೊಗರಿ ಬೇಳೆ ಹಾಕೊಳ್ಳೋಣ. ಓಕೆ, ಸೊ ಇದಕ್ಕೆ ನೀರು ಹಾಕ್ಕೊಳ್ಬೇಕಾ? ನೀರು ಹಾಕೋಬೇಕು. ಹಾಕಿ ಸಾಕು. ಸಾಕಾ? ಸೊ ಇದಕ್ಕೆ ಉಪ್ಪು ಏನು ಹಾಕ್ಕೊಳ್ಳಿ? ಸ್ವಲ್ಪ ಅರಿಶಿನ, ಸ್ವಲ್ಪ ಆಯಿಲ್ ಹಾಕೋಣ. ಓಕೆ, ಕ್ಲೋಸ್ ಮಾಡಿ. ಸೊ ಇದನ್ನ ಎಷ್ಟು ವಿಷಲ್ ಬರುವವರೆಗೆ? ಎರಡು ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಳ್ಬೋದು. ನೀವು ಮುದ್ದಿ ಪಲ್ಯ ಅಂತ ಹೇಳಿದರೆ ಇದು ಅಂದರೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹೆಸರು ಕೇಳಿಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಕರ್ನಾಟಕ ಸ್ಪೆಷಲ್ ಅಲ್ಲ. ಏನಕ್ಕೆ ಹೆಸರು ಇಟ್ಟರು ಅಂತ ಏನಾದರೂ ನಿಮಗೆ ಐಡಿಯಾ? ಏನೋ ಇಟ್ಟಿದ್ದಾರೆ ಹೀಗೆ ಅಲ್ವಾ, ಮೊದಲಿಂದ ಇದೇ ಥರ. ಓಕೆ, ಇದಂದರೆ ಹರಿವೆ ಸೊಪ್ಪು ಆ್ಯಕ್ಚುಲಿ ನಮ್ಮ ಆಚೆ ಎಲ್ಲ ಸಾರು ಮಾಡ್ತೇವೆ, ಅಂದರೆ ಅನ್ನಕ್ಕೆ ಎಲ್ಲ. ಇದಕ್ಕೆ ಪಾಲಕ್ ಸೊಪ್ಪು ಹಾಕೋಬಹುದು, ಮೆಂತ್ಯ ಸೊಪ್ಪು ಹಾಕೋಬಹುದು. ಡಿಫ್ರೆಂಟ್ ಸೊಪ್ಸ್ ಎಲ್ಲ ಹಾಕ್ಕೊಳ್ಬಹುದು ಇದಕ್ಕೆ. ಇದುವೇ ಸೊಪ್ಪು ಅಂತ ಇಲ್ಲ, ಬೇರೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಅಂದರೆ ನಮಗೆ ಬೇಕಾಗುತ್ತೆ. ಹೆಸರು ಕೂಡ ಡಿಫ್ರೆಂಟ್ ಇದೆ, ನೀವು ಮಾಡ್ತಿರುವ ಶೈಲಿ ಕೂಡ ಡಿಫ್ರೆಂಟ್ ಆಗಿದೆ. ಅಂದರೆ ಬೇಕಾಗ್ತಾರಲ್ಲ ವೀಕ್ಷಕರಿಗೆ ಯಾವ ರೀತಿ ಅಂದರೆ ಮಾಡ್ಕೊಳ್ಳೋದು ಅಂತ. ಮಿಕ್ಸಿ ಮಾಡ್ಕೊಳ್ಳೋಣ. 3 ಹಸಿಮೆಣಸಿನ್ಕಾಯಿ ಹಾಕೋಣ. ಓಕೆ, ಜೀರಿಗೆ ಹಾಕೋಣ. ಅವೀಜ ಹಾಕೋಣ. ಅವೀಜ ಅಂದರೆ ಕೊತ್ತಂಬರಿ ಬೀಜ. ಮತ್ತು ಕರಿಬೇವು ಹಾಕೋಣ. ಓಕೆ, ಮತ್ತು ಕೊಬ್ಬರಿ ತುರಿ, ಒಣ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನ ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ಕೊಳ್ಬೇಕಾ ಇದಕ್ಕೆ? ನೀರು ಬೇಡ, ಹೀಗೇನೆ ಡ್ರೈ ಮಿಕ್ಸಿ ಮಾಡಿ. ಓಕೆ, ರೈಟ್. ಸೊ ಸಾಕಷ್ಟು? ಸಾಕು. ಸೊ 2 ವಿಷಲ್ ಆಗಿದೆ. 5 ಮಿನಿಟ್ಸ್ ಸಿಮ್ಮಲ್ಲಿ ಇರಲಿ. ಓಕೆ, ರೈಟ್. ನಾವು ಈ ಕಡೆ ಇಟ್ಕೊಳ್ಳುವ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಏನು ಮಾಡಬೇಕು? ಸೊಪ್ಪೆಲ್ಲ ಫ್ರೈ ಮಾಡೋಣ. ಓಕೆ. ಬಾಣಲೆ ಕೊಡಿ. ಓಕೆ, ಎಣ್ಣೆ ಹಾಕ್ತೇನೆ. ಓಕೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೇನೆ. ಓಕೆ, ಸಾಸಿವೆ ಹಾಕ್ತೇನೆ. ಓಕೆ, ಸ್ವಲ್ಪ ಜೀರಿಗೆ. ಓಕೆ, ಸ್ವಲ್ಪ ಇದು ಆಗಲಿ, ಚಟಪಟ ಆಗಲಿ. ಸ್ವಲ್ಪ ಅರಿಶಿನ ಹಾಕ್ತೇನೆ. ಓಕೆ. ಸೊಪ್ಪು ಸಾರು ಮತ್ತು ಮುದ್ದಿ ಪಲ್ಯಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಮುದ್ದಿ ಪಲ್ಯಕ್ಕೆ ಕಡಲೆ ಹಿಟ್ಟು, ಹುಣಸೆ ಹಣ್ಣು ಸ್ವಲ್ಪ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ತೇವೆ. ಓಕೆ, ಸಾರಿಗೆಲ್ಲ ಹಾಕೋದಿಲ್ಲ. ಹೌದು, ಕಡಲೆ ಹಿಟ್ಟು ಮತ್ತು ಹುಣಸೆ ಹಣ್ಣು ರಸ, ಹುಣಸೆ ಹಣ್ಣಿನ ರಸ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೇವೆ. ಮತ್ತು ಸ್ವಲ್ಪ ಶೇಂಗಾ ಹಾಕ್ತೇವೆ. ಶೇಂಗಾ, ಅದೇ ಡಿಫ್ರೆನ್ಸ್. ಅದೇ. ಸೊ ವೀಕ್ಷಕರು ಕೇಳ್ತಾರೆ ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂದರೆ, ಸೊ ಇದೇ ಸ್ಪೆಷಲ್. ಶೇಂಗಾ, ಕಡಲೆ ಹಿಟ್ಟು ಮತ್ತು ಹುಣಸೆ ಹಣ್ಣು. ಓಕೆ, ಸೊಪ್ಪಂದರೆ ಯಾವ ರೀತಿ ಮಾಡ್ಕೊಂಡು ತಿಂದರೆ ಕೂಡ ಒಳ್ಳೇದು. ಹೌದು, ಆರೋಗ್ಯ ತುಂಬ ಒಳ್ಳೆಯದು. ತುಂಬ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಕೂಡ ತಿನ್ಕೊಳ್ಬೋದು. ಊಟಕ್ಕೆ ಸ್ಪೆಷಲಿ ಊಟಕ್ಕೆ, ರೊಟ್ಟಿ, ಪಲ್ಯ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬ್ರೇಕ್ಫಾಸ್ಟಿಗಲ್ಲ ಇದು. ಅಂದರೆ ದೋಸೆ ಏನಾದರೂ ಚಪಾತಿ ಮಾಡಿದರೆ ತಿನ್ಕೊಳ್ಬೋದು. ಚಪಾತಿ ತಿನ್ಬೋದು. ಅದನ್ನು ಆಫ್ ಮಾಡಿ. ಓಕೆ, ಇದಕ್ಕೆ ಇದು ರುಬ್ಬಿದ ಪೇಸ್ಟ್ ಎಲ್ಲ ಹಾಕೋಣ. ಇದು ಕೂಡ ಫಸ್ಟ್ ಟೈಮ್ ಅಲ್ಲ ನೀವು ಟೇಸ್ಟ್ ಮಾಡ್ತಾ ಇರೋದು? ಓಕೆ,
ಎರಡು ಡಿಶ್ ಕೂಡ ಫಸ್ಟ್ ಟೈಮ್ First ಟೇಸ್ಟ್ time. ಮಾಡ್ತಿದ್ದೀನಿ. ನೋಡಿ ಹೇಳಿ ಹೇಗಿದೆ ಅಂತ. ಯಾ ಶೋರ್. ನಂಗಂತೂ ತುಂಬಾನೇ ಇಷ್ಟ ಒಳ್ಳೊಳ್ಳೆ ಡಿಶಸ್ ಹೌದಾ? ಹೊಸ ಹೊಸ ಟ್ರೈ Oh, ಮಾಡ್ಕೊಡ್ತಾರೆ. ಸ್ವಲ್ಪ ನೀರು ಕೊಡಿ. ಹಾಕ್ಕೊಳ್ಬೇಕಾ? ಹಾಂ, ಸ್ವಲ್ಪ ಹಾಕಿ. ಮತ್ತು ಇದಕ್ಕೆ ಸಾಕಾ ಇಷ್ಟು? ಇದು ಕಡಲೆ ಹಿಟ್ಟು, ಓಕೆ ಇದು ಹುಣಸೆ ಹಣ್ಣು, ಓಕೆ. ಸ್ವಲ್ಪ ನೀರು ಹಾಕಿ. ಹಾಂ, ಹುಣಸೆ ಹಣ್ಣಿದು ನೀರು ಮಾಡ್ಕೊಳ್ಬೇಕು. ನೀರು ಮತ್ತು ಅದು ಕಡಲೆ ಹಿಟ್ಟು ಓಕೆ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿ. ಇದು ಕಡಲೆ ಹಿಟ್ಟು ಮತ್ತು ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ ಸ್ವಲ್ಪ ಶೇಂಗಾ, ಓಕೆ. ನೀರು ಹಾಕಿ ಸ್ವಲ್ಪ, ಅದರಲ್ಲಿ ನೀರಿದೆ. ಹಾಂ, ಸಾಕು. ಸಾಕಾ? ಇದಂದ್ರೆ ಸಾರ್ ಥರ ಬರುತ್ತಾ, ಪಲ್ಯ ಥರ ಪಲ್ಯ ಬರುತ್ತಾ? ಥರ ಸ್ವಲ್ಪ ಪಲ್ಯ. ದಪ್ಪ ಇರುತ್ತೆ, ಸಾರ್ಗಿಂತ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಇರುತ್ತೆ, ತಿಕ್ ಅಂತ ಸ್ವಲ್ಪ. ತಿಕ್ಕಾಗಿರುತ್ತೆ. ಕಡಲೆ ಹಿಟ್ಟು ಹಾಕಿದ್ದೇವಲ್ಲ, ಹಾಗಾಗಿ Okay, ದಪ್ಪ ದಪ್ಪ ಆಗುತ್ತೆ. ಉಪ್ಪು ಹಾಕೋಣ. ಅದು ನೋಡ್ತೀರಾ ಕೂಲಾಗಿದೆಯಾ? ಇದು ಕೂಡ ಆಲ್ಮೋಸ್ಟ್ ಆಗಿದೆ. ಆಗಿದೆ, ಹಾಕೋಣ ಇದಕ್ಕೆ. ತೆಗೆಯುವ ಹಾಗಾದ್ರೆ ಅದನ್ನು. ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. Soft ಹೌದು. ಆಗಿದೆ. ಸೊ ಇದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕೋಣ. Yes. ಆಯಿತಾ? ಆಗಿದೆ. ಸ್ವಲ್ಪ ನೀರು ಹಾಕಿ. ಸೊ ಇದಕ್ಕೆ ನೀವು ಕಡಲೆ ಹಿಟ್ಟು ಹಾಕಿದ್ರಿ, ಹೌದು. ಇದು ಕೂಡ ಹಾಕ್ತಿದ್ದೀರಿ, ತೊಗರಿ ಬೇಳೆ. ಹೌದು. ಎರಡು ಕೂಡ ಬೇಕಾಗುತ್ತಾ? ಹೌದು, ಅದು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ಓಕೆ. ಸೊ ಥಿಕ್ನೆಸ್ಸಿಗೋಸ್ಕರ ನಾವು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇವೆ. ಸೊ ತೊಗರಿ ಬೇಳೆ ಹಾಕಿದ್ರೆ ಕೂಡ ಥಿಕ್ನೆಸ್ ಬರ್ತದಲ್ಲ ಮೇಡಮ್? ಹಾಂ, ಮುದ್ದೆ ಪಲ್ಯ ಹೇಳೋದು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಹುಣಸೆ ಹಣ್ಣು ಹಾಕಿದ್ದಕ್ಕೆ ಮುದ್ದೆ ಪಲ್ಯ ಹೇಳೋದು. ಓಕೆ. ಸೊ ಕಡ್ಲೆ ಹಿಟ್ಟು ಹೆಸರು ಹಾಕ್ತಾ ಹಾಗಾಗಿ ಇದ್ರೆ ಬಂದಿದೆ. ಸಾಂಬಾರ್ ಈ ಥರ. ಈಗ ತಿಳಿತು ನನಗೆ ಇದರ ಸ್ಪೆಷಾಲಿಟಿ ಏನಂತ. ಸೊ ಮುದ್ದಿ ಪಲ್ಯ ಅಂದರೆ ಕಡಲೆ ಹಿಟ್ಟು ಮತ್ತು ಹುಣಸೆ ಹಣ್ಣನ್ನು ಹಾಕಿದ್ದಕ್ಕೆ ಮುದ್ದಿ ಪಲ್ಯ. ಹೇಳೋದು. ಮೇಡಮ್, ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ರೆಡಿ ಆಗಿದೆಯಾ ಇದು? ರೆಡಿ ಆಗಿದೆ. ಸರ್ವಿಂಗ್ ಬಂದು ಓಕೆ, ಸರ್ವ್ ಮಾಡೋಣ. ಯಾ. ಮುದ್ದೆ ಪಲ್ಯ ರೆಡಿ ಆಯ್ತು ನೋಡಿ. ಓಕೆ. ನಂಗಂತೂ ತುಂಬ ಡೌಟ್ ಇತ್ತು ಇದರಲ್ಲಿ. ಹೌದಾ? ಸೊ ಫೈನಲಿ ಆಗುತ್ತೆ ಅಂತ. ಚೆನ್ನಾಗಿ ಬಂದಿದೆ. ಹೌದಾ? ಥ್ಯಾಂಕ್ ಯು. ಚಪಾತಿ ಜೊತೆ ಮುದ್ದೆ ಟೇಸ್ಟ್ ಮಾಡಿ ಪಲ್ಯ. ಹೇಳಿ, ಮುದ್ದೆ ಪಲ್ಯ ಹೇಗಿದೆ ಹೇಳಿ. ಎಸ್, ನೋಡ್ಲಿಕ್ಕಂತೂ ಎಮ್ಮಿ. ಯಮ್ಮಿ ಆಗಿದೆ, ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಅದು ಕೂಡ ಹೌದು. ಶೇಂಗಾ ಎಲ್ಲ ಹಾಕಿದ್ದೀರಿ. ನೋಡ್ಕೊಳ್ಳೋಣ ಹೇಗೆ ನೋಡಿ ಬಂದಿದೆ ಅಂತ. ಹೇಗಿದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸ್ಪೆಷಲ್ ಆದಂಥ ಮುದ್ದಿ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬನ್ನಿ. ಮುದ್ದಿ ಪಲ್ಯ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನೆನೆಸಿದ ತೊಗರಿ ಬೇಳೆಯನ್ನ ಸ್ವಲ್ಪ ನೀರು, ಅರಿಶಿನ ಪುಡಿ ಹಾಗೂ 1 ಚಮಚದಷ್ಟು ಎಣ್ಣೆ ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ 3 ರಿಂದ 4 ಹಸಿಮೆಣಸಿಗೆ, ಜೀರಿಗೆ 1 ಚಮಚ, 1 ಚಮಚದಷ್ಟು ಧನಿಯಾ, ಕರಿಬೇವು, ಅರ್ಧ ಕಪ್ ಒಣ ಕೊಬ್ಬರಿ ತುರಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ ಸಿಡಿಸಿ ಅರಿಶಿನ ಪುಡಿ, ಕೆಂಪು ಅರಿವೆ ಸೊಪ್ಪು, ರುಬ್ಬಿದ ಮಸಾಲೆ ಹಾಕಿ ಹುರಿಯುತ್ತಾ ಬೇಯಿಸಿ. ಸೊಪ್ಪು ಸ್ವಲ್ಪ ಬಾಡಿದ ನಂತರ 1 ಚಮಚದಷ್ಟು ಕಡಲೆ ಹಿಟ್ಟಿಗೆ ಹುಣಸೆ ರಸ ಮಿಶ್ರಣ ಸೇರಿಸಿ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಯಿಸಿ. ಸೊಪ್ಪು ಬೆಂದ ನಂತರ ಬೇಯಿಸಿದ ತೊಗರಿಬೇಳೆ, ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಮುದ್ದಿ ಪಲ್ಯ ಸವಿಯಲು ಬಲು ರುಚಿ. ಓಕೆ, ಎರಡಂತೂ ಸ್ಪೆಷಲ್ ಡಿಶ್ ಮಾಡಿ ಕೊಟ್ಟಿದ್ದೀರಾ. ಹೌದು. ಮೊದಲದಾಗಿ ಸ್ವೀಟ್ ನಾವು ಟೇಸ್ಟ್ ಮಾಡ್ಕೊಳ್ಳೋಣ. ಹಾಂ, ಮಾಡೋಣ. ನೀವು ಕೂಡ ಮಾಡಿ. ಓಕೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದರೆ ನಟ್ಸ್ ಹಾಕಿದ್ದೀರಿ, ಎಲ್ಲವನ್ನು ಕೂಡ ಗೀಯಲ್ಲಿ ಹುರಿದಿದ್ದೀರಿ, ಕರೆಕ್ಟ್. ಕಾಯಿ ತುರಿ, ಕೊಬ್ಬರಿ ಹಾಕಿದ್ದೀರಿ. ಹೌದು, ಒಣ ಕೊಬ್ಬರಿ. ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಇದನ್ನು ಟೇಸ್ಟ್ ಮಾಡ್ಕೊಳ್ಳಿ. ಮಾಡಿ. ಚಪಾತಿ ಕೂಡ ತಂದಿದ್ದೀರಿ ಇದ್ರ ಹೌದು. ಜೊತೆ. ಮಾಡಿ. ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆಯಾ?
ಚೆನ್ನಾಗಿದೆ. ಆ್ಯಕ್ಚುಲಿ ಇದೊಂಥರ ಅಂದರೆ ಡಿಫ್ರೆಂಟ್ ಆಗಿದೆ. ಮುದ್ದಿ ಪಲ್ಯ ಹೌದು. ಚಪಾತಿ ಜೊತೆ ಅನ್ನದ ಜೊತೆ ಕೂಡ ಸೈಡಲ್ಲಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅರಿವೆ ಸೊಪ್ಪಿದ ಫ್ಲೇವರ್ ಕೂಡ ಸಿಗುತ್ತೆ. ತೊಗರಿ ಬೇಳೆ ಕೂಡ ಹಾಕಿದ್ದೀರಿ. ಒಳ್ಳೆ ಸ್ಟ್ರಕ್ಚರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. 2 ಡಿಶ್ ಅಂತೂ ಸಖತ್ತಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ, ನನಗೆ ಆ್ಯಕ್ಚುಲಿ ನಮ್ದು ಅಂದರೆ ನಮ್ಮ ಸೈಡಲ್ಲೇ ಡಿಶ್ ಟೇಸ್ಟ್ ಮಾಡಿ ಡಿಫ್ರೆಂಟ್ ಆಗಿ, ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಕ್ಚುಲಿ ಹುಬ್ಳಿ ಕಡೆದು ಡಿಶ್. ಇಷ್ಟ ಆಯಿತು ಮೇಡಮ್ ತುಂಬಾ. ಅದು ಕೂಡ ನೀವು ಪ್ರೀತಿಯಿಂದ ಮಾಡಿಕೊಟ್ರಿ, ತುಂಬಾ ಚೆನ್ನಾಗಿದೆ. ಓಕೆ ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು ನಮ್ಮದು ಕಿಚನಲ್ಲಿ ಅಡುಗೆ ಮಾಡಿ? ನನಗೆ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿದಾಗೆ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ 2 ರುಚಿಕರವಾದ ಡಿಶ್ ಮಾಡಿಕೊಟ್ಟ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಇವತ್ತಂತೂ ನಮ್ಮ ಸಂಚಿಕೆಯಲ್ಲಿ ಹುಬ್ಬಳ್ಳಿ ಸ್ಪೆಷಲ್ ಡಿಶ್ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.